ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಮತ್ತು ಆಟೋ ಚಾಲಕ ಮತ್ತು ಮಾಲಕರ ಸಂಘ ಪೇಟೆ ಉಳ್ಳಾಳ ಹಾಗೂ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ನಾಟಕಲ್ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಏನು ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೀರಿ. ಇದೊಂದು ಭಾಷಣದ ವೇದಿಕೆ ಅಲ್ಲ. ರಿಕ್ಷಾ ಚಾಲಕರಂದರೆ ಎಲ್ರಿಗೂ ಗೊತ್ತಿರುವಂತಹದ್ದೇ, ಅವರ ಜೀವನವೇ ಒಂದು ಸಮಾಜ ಸೇವೆ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಅವರು ಇರೋದು ಸಮಾಜದ ಸೇವೆಯಲ್ಲೇ. ಅದರ ಜೊತೆ ಇಂತಹ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಹಲವಾರು ನಾವು ನೋಡ್ಕೊಂಡು ಬಂದಿದ್ದೇವೆ. ಕೊರೋನಾ ಸಮಯದಲ್ಲೂ ಕೂಡ ಈ ಉಳ್ಳಾಳ ಚಾಲಕರ ಸೇವೆಗಳು ಬಹುಶಃ ಈ ಉಳ್ಳಾಳಕ್ಕೆ ಗೊತ್ತಿರುವಂತಹದ್ದೇ. ಈ ಚಾಲಕರನ್ನ ಜೊತೆಗೂಡಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕ ಒಂದು ಉತ್ತಮವಾದ ಕಾರ್ಯವನ್ನ ನೆರವೇರಿಸ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹಾಗೆ ಫೈರೋಜ್ ಉಳ್ಳಾಲ್, ಅದೇ ರೀತಿ ಇಫ್ತಿಕಾರ್ ರವರ ನೇತೃತ್ವದಲ್ಲಿ ಅವರ ಜೊತೆ ಇರುವಂತಹ ಹಲವಾರು ಯುವಕರ ತಂಡ ಈ ಉಳ್ಳಾಳದಲ್ಲಿ ಹಲವಾರು ಸೇವೆಗಳನ್ನ ಮಾಡ್ತಾ ಇರುವಂತಹದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವರ ಸೇವೆಗಳು ಇನ್ನೂ ಕೂಡ ಮುಂದುವರಿಬೇಕಾಗಿದೆ. ಆ ನಿಟ್ಟಿನಲ್ಲಿ ರಿಕ್ಷಾ ಚಾಲಕರು ಕೂಡ ಉಳ್ಳಾಳ ರಕ್ಷಣಾ ವೇದಿಕೆ ಜೊತೆ ಕೈ ಜೋಡಿಸ್ಕೊಂಡು ಇದುವರೆಗೂ ಬಂದಿದ್ದೀರಿ. ಇನ್ನೂ ಕೂಡ ನಿಮ್ಮ ಈ ಸಹಕಾರ ಅವರ ಜೊತೆ ಇರಲಿ ಅಂತ ಆಶಿಸ್ತಾ, ಹಾಗೆ ರಿಕ್ಷಾ ಚಾಲಕರನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಜೊತೆಗೂಡಿಸಿಕೊಂಡೇ ನೀವು ಕಾರ್ಯಕ್ರಮನ ನಡೆಸಿಕೊಂಡು ಇರಿ ಅಂತ ಹೇಳ್ತಾ, ಹಾಗೆ ಉಳ್ಳಾಳ ಜನತೆಯಲ್ಲೂ ಕೂಡ ಮನವಿ ಮಾಡ್ತಾ ಈ ಇಬ್ಬರ ಜೊತೆಗೂ ಕೂಡ ನೀವು ಸಹಕರಿಸಿ ಕೈ ಜೋಡಿಸುವಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಸ್ತೇನೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಲ್ಗೆ.